ಪರ್ಲಡ್ಕದ ಬಾಲವನದಲ್ಲಿ ಅಕ್ಟೋಬರ್ 10ರಂದು ಡಾಕ್ಟರ್ ಶಿವರಾಮ ಕಾರಂತರ 123ನೇ ಜನ್ಮದಿನೋತ್ಸವ ಮತ್ತು ಕಾರಂತ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 18ರಂದು ಪುತ್ತೂರು ತಾಲೂಕು ಆಡಳಿತ ಸಹಾಯಕ ಕಮಿಷನರ್ ಕಚೇರಿ ಹಾಲ್ನಲ್ಲಿ ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಇದರ ಸದಸ್ಯ ಕಾರ್ಯದರ್ಶಿಯಾಗಿರುವ ಸಹಾಯಕ ಕಮಿಷನರ್ ಜುಬಿನ್ ಮೊಹಾಪಾತ್ರ ಇವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಪೂರ್ವಭಾವಿ ಸಭೆಯಲ್ಲಿ ಸದಸ್ಯರ ಸಲಹೆಯನ್ನ ಪಡೆದುಕೊಳ್ಳಲಾಯಿತು. ಅಕ್ಟೋಬರ್ 10ರಂದು ಬೆಳಗ್ಗೆ 10:30ಕ್ಕೆ ಕಾರ್ಯಕ್ರಮ ಆರಂಭವಾಗಲಿದ್ದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ಕೊಂಬಿಟ್ಟು ಇಲ್ಲಿನ ವಿದ್ಯಾರ್ಥಿಗಳಿಂದ ಕಾರಂತ ನಮನ ನೃತ್ಯ ರೂಪಕ ಪ್ರದರ್ಶನಗೊಳ್ಳಲಿದೆ. ಬಳಿಕ ಸಭಾ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಕಾರಂತರ ಜೀವನ ಮತ್ತು ಇವರ ಚಿಂತನೆಯ ಕುರಿತು ಉಪನ್ಯಾಸ, ಯಕ್ಷಗಾನ ಪ್ರಸಂಗ ಹಾಗೂ ಸಂವಾದ ಕಾರ್ಯಕ್ರಮ ಆಯೋಜಿಸುವ ಬಗ್ಗೆ ಚರ್ಚಿಸಲಾಯಿತು. ಪರಿಸ್ಥಿತಿಯಲ್ಲಿ ಆ ಅಮೌಂಟ್ ತುಂಬ ಸಣ್ಣ ಆಯಿತು. ಹಾಗೆ ಈಗ 38 ಗಂಟೆಗೆ ನಮ್ಮ ನೋಟಿಸ್ ಹೋಗಿದೆ. ಈ ವರ್ಷದ ಮಟ್ಟಿಗೆ ಆ ಅಮೌಂಟನ್ನು ಇಲ್ಲಿ ಯಾರಾದರೂ ಕೊಡೋದಿದ್ದರೆ ಸ್ವಲ್ಪ ಅಮೌಂಟ್ ಕೊಡಿದ್ರೆ ಹಾಗೆ ಮಾಡ್ಬೋದು. ಇಲ್ಲಂದರೆ ಕಾರಂತರೇ ಸ್ಥಾಪಿಸಿದ ಕರ್ನಾಟಕ ಸಂಘದ ಅಧ್ಯಕ್ಷ ಅದು ಅನುರಾಗ್ ಊಟ ಅಂತ ಇದೆ. ನಾವು ಅದರ ವ್ಯವಸ್ಥೆಯನ್ನು ಮಾಡ್ತೀವಿ. ಎಷ್ಟು ನಾವೆಲ್ಲ ಐಡಿಯಾಗಳು ವಿಚಾರಿಸ್ತೀವಿ, ಚರ್ಚೆ ಮಾಡ್ತೀವಿ, ಅಷ್ಟೇ ಒಳ್ಳೆಯದಾಗಿ ನಮ್ಮ ಫಂಕ್ಷನ್ ಆಗುತ್ತೆ. ಏನಾದರೂ ನಾವು ಕಾರ್ಯಕ್ರಮಿಸ್ತೀನಿ ಸಭೆ. ಮತ್ತೆ ಏನಾದರೂ ಹೇಳ್ಬೋದಾ? I would like to propose the name of Dr. Sukumar Gowda. ಅವರು ಎಜುಕೇಷನಿಸ್ಟ್. ಆಮೇಲೆ ಅವರು ಈಗ ತುಂಬ ಡೌನ್ ಆಗ್ತಾ ಇದ್ದಾರೆ, ಏಜ್ ಆಗಿದೆ ಅವರಿಗೆ. ಸೊ ಈಸ್ ದ ರೈಟ್ ಪರ್ಸನ್ ಐ ಥಿಂಕ್. ಕಮಿಟಿ ವಿಲ್ ಡಿಸೈಡ್. ಇದು ಪ್ರಶಸ್ತಿ ಆಯ್ಕೆ ಸಮಿತಿಗೆ ಯಾರನ್ನ ಸದಸ್ಯರು ಮಾಡಬೇಕು ಅದರ ಬಗ್ಗೆ, ಅಥವಾ ಯಾರಿಗೆ ಪ್ರಶಸ್ತಿ ಕೂಡ ಅದರ ಬಗ್ಗೆ ಅದು ವಿಚಾರ ತಾವು ಹೇಳ್ಬೋದು. ಡಾಕ್ಟರ್ ಸುಕುಮಾರ್ ಗೌಡ ಪ್ರಶಸ್ತಿ ಈ ಎರಡು ವಿಚಾರಗಳು ಯಾರಿಗೆ ಕಾಂಟ್ರಿಬ್ಯೂಷನ್ ಇದ್ರೆ ಹೆಸರು ಸಜೆಸ್ಟ್ ಮಾಡ್ತಿದ್ರೆ ನಾವು ಈಗ ಮಾಡ್ಬೋದು. ನಾವೇನ ಪರಿಗಣಿಸಿ ನಾವು ಸೇರಿಸಿ ಕನ್ಸಿಡರ್ ಅರ್ಥ ಆಯ್ತಲ್ಲ. ಪ್ರಶಸ್ತಿ ಆಯ್ಕೆ ಸಮಿತಿಗೆ ಸದಸ್ಯರಾಗಿ ಮೊನ್ನೆ ಆಯ್ಕೆ ಸಮಿತಿಗೆ ಒಬ್ಬರು ಕರ್ನಾಟಕ ಅಧ್ಯಕ್ಷರು ಇನ್ನು ಬೇಕಾದ್ರೆ 5 ಜನ ಮಾಡ್ಬೋದು. ಬರ್ತಾರೆ ಆಗ ವಿದ್ಯಾಗೌರಿ ಮೇಡಮ್ ಹೇಳಿದ ಹಾಗೆ 2010ರಲ್ಲಿ ಈ ಪ್ರಶಸ್ತಿ ಪ್ರಾರಂಭ ಆಯಿತು. ಈಗ 13 ವರ್ಷ, ಯಾವುದು 1 ವರ್ಷ ಬಿಟ್ಟು ಹೋಗಿದೆ. 2016ರಲ್ಲಿ ಪ್ರಶಸ್ತಿ ಕೊಡಲಿಲ್ಲ. ಉಳಿದಂತೆ 13 ವರ್ಷ ಪ್ರಶಸ್ತಿ ಕೊಟ್ಟಿದೆ. ಆರಂಭದಲ್ಲಿ ಬಾಲವನ ಸಮಿತಿ ಅಂತ ಏನಿತ್ತು, ಆ ಸಮಿತಿಯವರೇ ಸಭೆ ಸೇರಿ ಅವರೇ ನಿರ್ಧಾರ ಮಾಡ್ತಿದ್ರು ಇಂಥವರನ್ನು ಈ ವರ್ಷ ಗುರುತಿಸುವುದು ಅಂತ. ಒಂದು 5-6 ಏರಿಯಾಗಳನ್ನು, ಕಾರಂತರಿಗೆ ಸುಮಾರು ಏರಿಯಾಗಳಿವೆ ಅವರ ಹವ್ಯಾಸ, ಅದರೊಂದು 5 ಏರಿಯಾಗಳನ್ನು ಮಾಡಿ, ಒಂದು ಸಾಹಿತ್ಯ, 1 ವರ್ಷ ಸಾಹಿತ್ಯಕ್ಕೆ ಕೊಟ್ಟರೆ, ಇನ್ನೊಂದು ವರ್ಷ ವಿಜ್ಞಾನಕ್ಕೆ ಕಾಂಟ್ರಿಬ್ಯೂಷನ್ ಕೊಟ್ಟವರಿಗೆ, ಇನ್ನೊಂದು ವರ್ಷ ರಂಗಭೂಮಿಗೆ, ಮತ್ತೊಂದು ವರ್ಷ ಯಕ್ಷಗಾನಕ್ಕೆ, ಆ ಪರಿಸರಕ್ಕೆ, ಹಾಗೆ ಒಂದು 5-6 ಏರಿಯಾಗಳನ್ನು ಪರಿಗಣಿಸಿ ಪ್ರಶಸ್ತಿ ಕೊಡುವ ನಿರ್ಧಾರವನ್ನು ಸಮಿತಿಯವರೇ ಮಾಡ್ತಿದ್ರು. ಆಮೇಲೆ ಒಂದು 5-6 ವರ್ಷಗಳ ಹಿಂದೆ ಇನ್ನಷ್ಟು ಟ್ರಾನ್ಸ್ಪರೆಂಟ್ ಆಗಲಿ ಎನ್ನುವ ಕಾರಣಕ್ಕೋಸ್ಕರ ಆಗಿನ ಸಹಾಯಕ ಆಯುಕ್ತರು, ಶಾಸಕರು ಸೇರಿ ಒಂದು ಪ್ಯಾನಲ್ ಅನ್ನು ಮಾಡಿದರು. ಒಂದು ಆಯ್ಕೆ ಇಲ್ಲಿ ಐಡೆಂಟಿಫೈ ಮಾಡಿಕೊಂಡು ಆಮೇಲೆ ಕಮಿಟಿ ಅದರಲ್ಲಿ ಯಾರು ಬರ್ತಾರೆ. ಕಳೆದ ವರ್ಷ ಕೊಟ್ಟ 5 ವರ್ಷದ ಹಿಂದೆ ಯಾವ ಏರಿಯಾ ಕೊಟ್ಟಿದ್ದೇವೆ ಅದಕ್ಕೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಯಾವ ಥರ ಕೊಡಬೇಕು. ಕಳೆದ ವರ್ಷ ಕೊಟ್ಟ ಏರಿಯಾಕ್ಕೆ ಈ ವರ್ಷ ಕೊಡೋದು ಬೇಡ ಅನ್ನೋದನ್ನು ಹಾಗೆ ಏರಿಯಾ ಯಾವುದು ಐಡೆಂಟಿಫೈ ಮಾಡ್ತದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then.
Introducing the hot and techy Brezza SCNG. Cool new SCNG tech for a cool new generation.